ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರ ಜನ್ಮದಿನದ ಅಂಗವಾಗಿ ರಾಷ್ಟ್ರಧರ್ಮ ಸಂಘಟನೆ ವತಿಯಿಂದ ಬೇಲೂರು ತಾಲೂಕು ಹಳೇಬೀಡು ಹೋಬಳಿ ರಾಜನ ಶಿರಿಯೂರು ಗ್ರಾಮದಲ್ಲಿ ಶುಕ್ರವಾರ ಹೆಣ್ಣು ಮಕ್ಕಳಿಗೆ ವಿಶೇಷ ಸ್ಪರ್ಧೆಗಳನ್ನು ಆಯೋಜಿಸಲಾಗಿತ್ತು. ರಾಜನ ಶಿರಿಯೂರು ಗ್ರಾಮದ ಪ್ರೌಢಶಾಲೆ ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಹೆಣ್ಣು ಮಕ್ಕಳಿಗೆ ಥ್ರೋಬಾಲ್, ಸ್ಕಿಪ್ಪಿಂಗ್, ರಂಗೋಲಿ ಬಿಡಿಸುವುದು ಮತ್ತು ಚರ್ಚಾ ಸ್ಪರ್ಧೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಹೆಣ್ಣು ಮಕ್ಕಳು ವಿಶೇಷ ಉತ್ಸಾಹ ಮತ್ತು ಆಸಕ್ತಿಯಿಂದ ಸ್ಪರ್ಧೆಗಳಲ್ಲಿ ಭಾಗವಹಿಸಿದರು. ಕಾರ್ಯಕ್ರಮದ ಕೊನೆಯಲ್ಲಿ ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಿಸಲಾಯಿತು. ರಾಷ್ಟ್ರಧರ್ಮ ಸಂಘಟನೆ ಸಂಸ್ಥಾಪಕ ಸಂತೋಷ್ ಕೈಚಾಂಬ, ಶಾಲೆಯ ಶಿಕ್ಷಕ ವೃಂದ, ಊರಿನ ಹಿರಿಯರು, ಯುವಕರು ಪಾಲ್ಗೊಂಡಿದ್ದರು. ಇವತ್ತು ವಿಶೇಷವಾಗಿ ರಾಣಿ ಝಾನ್ಸಿ ಹುಟ್ಟಿದ ಹಬ್ಬದ ದಿವಸ ಹೆಣ್ಣು ಮಕ್ಕಳಿಗೆ ಆಟದ ಸ್ಪರ್ಧೆಗಳು ಹಾಗೂ ಏನು ಭಾಷಣದ ಸ್ಪರ್ಧೆ ನಾವು ಇಟ್ಟಿದ್ದೀವಿ. ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ, ಹೆಣ್ಣು ಮಕ್ಕಳು ಇವತ್ತು ನಮ್ಮ ದೇಶ ಏನು ಒಂದು ಪ್ರಗತಿಯ ಹಾದಿ ಹಿಡಿಬೇಕು ಅಂದ್ರೆ ತಾವೆಲ್ಲರೂ ಜೊತೆಗೆ ಕೈ ಜೋಡಿಸಿದ್ರೆ ಮಾತ್ರ ಸಾಧ್ಯ. ಇಡೀ ಪ್ರಪಂಚದಲ್ಲಿ ಮಕ್ಕಳ ಯಾವುದಾದ್ರೂ ಒಂದು ದೇಶದಲ್ಲಿ ನಮ್ಮ ಸಂಪ್ರದಾಯದಲ್ಲಿ ಹಾಗೂ ನಮ್ಮ ಇತಿಹಾಸದಲ್ಲಿ 5,000 ವರ್ಷದ ಇತಿಹಾಸದಲ್ಲೂ ಕೂಡ ತಾವು ಗಮನಿಸಿದ್ರೆ ಯಾವ್ದಾದ್ರು ಒಂದು ದೇಶದಲ್ಲಿ ಮಹಿಳೆಯರಿಗೆ ಒಂದು ತಾಯಿಯ ಸ್ಥಾನ ಆಗಲಿ, ಒಂದು ವಿಶೇಷವಾದ ಸ್ಥಾನ ಕೊಟ್ಟಿರುವಂತ ಒಂದು ವಿಶೇಷವಾದ ಸಂಪ್ರದಾಯ ಹಾಗೂ ಸಂಸ್ಕೃತಿ ಯಾವ್ದಾರ ಒಂದು ದೇಶದಲ್ಲಿದೆ ಅಂದ್ರೆ ಅದು ನಮ್ಮ ಭಾರತ ದೇಶ. ಇಲ್ಲಿ ಸುಮಾರು ಜನ ಹಿರಿಯರಿದ್ದಾರೆ, ಗೃಹಿಣಿಯರು ಕೂಡ ಸುಮಾರು ಜನ ಇದ್ದಾರೆ. ಅವರಿಗೆ ಗೊತ್ತಿರುತ್ತೆ, ಯಾವ್ದಾರ ಒಂದು ಪೂಜೆಯಲ್ಲಿ ದಂಪತಿಗಳು ಸೇರಿ ಪೂಜೆ ಮಾಡಿದ್ರೆ ಮಾತ್ರ ಆ ಪೂಜೆ ಪೂರ್ಣ ಆಗುತ್ತೆ ಅನ್ನೋ ಒಂದು ನಂಬಿಕೆ ನಮ್ಮ ಸಂಪ್ರದಾಯದಲ್ಲಿ ಇದೆ.